ಈ ಬಾರಿಯ ಚುನಾವಣೆಯಲ್ಲಿ ಹಿಂದುತ್ವದ ಆಧಾರದಲ್ಲಿ ಚುನಾವಣೆಯನ್ನು ಗೆದ್ದು ಹಿಂದುತ್ವವನ್ನು ಪ್ರತಿಪಾದನೆ ಮಾಡಬೇಕು ಅನ್ನುವಂಥ ಕಾರ್ಯಕರ್ತರ ಹಿತೈಷಿಗಳ ಆಶಯದಂತೆ ಇವತ್ತು ಪಕ್ಷೇತರನಾಗಿ ನಾನು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೇನೆ. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಟಿಕೆಟ್ ಹಂಚಿಕೆಯಲ್ಲಿ ಆಗಿರತಕ್ಕಂಥ ಗೊಂದಲಗಳು, ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಇಲ್ಲದಂಥ ಸನ್ನಿವೇಶದಲ್ಲಿ ಕಾರ್ಯಕರ್ತನೇ ಈ ಕ್ಷೇತ್ರದ ಶಾಸಕನಾಗಬೇಕು. ಇಷ್ಟವರೆಗೆ ಕಾರ್ಯಕರ್ತರು ಪಕ್ಷವನ್ನು ಮತ್ತು ನಾಯಕರನ್ನು ಗೆಲ್ಲಿಸಿರುವಂಥದ್ದು. ಈ ಬಾರಿ ಕಾರ್ಯಕರ್ತರ ಗೆಲುವು ಈ ಬಾರಿಯ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಹಿಂದುತ್ವದ ಆಧಾರದಲ್ಲಿ ಆಗ್ತದೆ ಅನ್ನೋದಕ್ಕೆ ಇವತ್ತು ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆಗಳು ನಾಮಪತ್ರದ ಸಂದರ್ಭದಲ್ಲಿ ಸಿಕ್ಕಿದೆ. ಬಿಜೆಪಿಯವರು ಹೇಳ್ತಾ ಇದ್ದಾರೆ, ನೀವು ಈವರೆಗೆ ಮಾಡಿರುವಂಥ ಹಿಂದುತ್ವ ಎಲ್ಲ ಟಿಕೆಟ್ಗಾಗಿ ಅಂತ, ಅದನ್ಸುತ್ತೆ ಹಾಗೆ ನೋಡಿ. ಟಿಕೆಟ್ಗಾಗಿ ನನ್ನ ಕೆಲಸ ಕಾರ್ಯಗಳು ಆಗಿದೆ ಅನ್ನೋದನ್ನು ಅವರು ಆರೋಪವನ್ನು ಮಾಡ್ತಾ ಇದ್ದರೆ ಅದನ್ನು ಈ ಬಾರಿಯ ಚುನಾವಣೆಯಲ್ಲಿ ನಾನು ಸಾಬೀತುಪಡಿಸ್ತೇನೆ. 30-35 ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂತಹ ಸಂಘ ಪರಿವಾರದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ತಾಯಿಯ ಸ್ಥಾನವನ್ನೇ ಸ್ವೀಕಾರ ಮಾಡಿ ಭಗವಧ್ವಜವನ್ನು ಗುರುವಿನ ಸಮಾನವಾಗಿ ಸ್ವೀಕಾರ ಮಾಡಿ ನಾನು ಸಾಮಾಜಿಕ ಕಳಕಳಿಯ ಆಧಾರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯೋಚನೆಯಂತೆ ತಮಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂಥದ್ದನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸಾಮಾಜಿಕ ಕೆಲಸ ಕಾರ್ಯಗಳು, ಸಂಘಟನೆಗಳಲ್ಲಿ ಕೆಲಸ ಕಾರ್ಯಗಳು ಮತ್ತು ಪಕ್ಷದ ಕೆಲಸ ಕಾರ್ಯವನ್ನು ಮಾಡಿದ್ದೇನೆ. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಒಂದಷ್ಟು ಗೊಂದಲಗಳ ನಡುವೆ ಟಿಕೆಟ್ ಕೊನೆಯ ಕ್ಷಣದಲ್ಲಿ ತಪ್ಪಿ ಹೋದರೂ ಕೂಡ ಶಾಸಕ ಸಂಜೀವ ಮಠಂದೂರವರನ್ನು ಈ ಕ್ಷೇತ್ರದಿಂದ ಗೆಲ್ಲಿಸಿಕೊಡತಕ್ಕಂಥ ದೊಡ್ಡ ಜವಾಬ್ದಾರಿಯನ್ನು ತಗೊಂಡು ಆ ಚುನಾವಣೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿದ್ದೇನೆ. ಟಿಕೆಟ್ ಕೊಡುವಂಥದ್ದು ಪಕ್ಷದ ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು. ಯಾವತ್ತೂ ಕೂಡ ಕಾರ್ಯಕರ್ತರ ಆಧಾರವಾಗಿರ್ತಕ್ಕಂಥ ಪಕ್ಷದಲ್ಲಿ ಈ ರೀತಿಯ ಗೊಂದಲಗಳು ನಡಿಬಾರ್ದಾಗಿತ್ತು. ಈ ಕ್ಷೇತ್ರದ ಎಲ್ಲ ಮತದಾರರು ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾನೆ. ಯಾವ ಕಾರ್ಯಕರ್ತರಿಗ ಭಾವನೆಗಳಿಗೆ ಬೆಲೆ ಇಲ್ಲದಂಥ ಸಂದರ್ಭದಲ್ಲಿ ಮುಂದಿನ ದಿವಸದಲ್ಲಿ ಒಂದು ಒಳ್ಳೆಯ ಸಂದೇಶ ಈ ಚುನಾವಣೆಯ ಮುಖಾಂತರ ರಾಜ್ಯಕ್ಕೆ, ಕೇಂದ್ರಕ್ಕೆ ರವಾನೆ ಆಗಬೇಕು. ಆ ಕಾರ್ಯಕರ್ತರೇ ಜೀವಳವಾಗಿರ್ತಕ್ಕಂಥ ಪಕ್ಷದಲ್ಲಿ ಮುಂದಿನ ದಿವಸದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ಮತ್ತು ಎಲ್ಲರಿಗೂ ಗೌರವ ಕೊಡತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗಬೇಕು ಅಂತಕ್ಕಂಥ ಆಶಯದ ಜೊತೆಗೆ ಈ ಬಾರಿಯ ಚುನಾವಣೆಯನ್ನು ಹಿಂದುತ್ವದ ಆಧಾರದಲ್ಲಿ ನಾವೆಲ್ಲ ಎದುರಿಸ್ತಾ ಇದ್ದೀವಿ. ಇಷ್ಟೆಲ್ಲರೂ ನಿಮಗೆ ಟಿಕೆಟ್ ಯಾಕೆ ಸಿಕ್ಕಿಲ್ಲ ಮತ್ತು ಯಾರು ಟಿಕೆಟ್ ತಪ್ಪಿಸಿದರು? ಟಿಕೆಟ್ ಯಾರು ತಪ್ಪಿಸಿದರು ಅಥವಾ ಯಾಕೆ ಸಿಕ್ಕಿಲ್ಲ ಅನ್ನುವಂಥದ್ದು ಇನ್ನೂ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಸಮೀಕ್ಷೆಯ ಆಧಾರದಲ್ಲಿ ಮತ್ತು ಆಂತರಿಕವಾಗಿ ಮತದಾನ ಮಾಡಿದಂಥ BJPಯ ಪ್ರಮುಖರು ಚುನಾವಣೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನಮ್ಮ ಹೆಸರು ಮೇಲೆ ಹೈಕಮಾಂಡಿಗೆ ಹೋಗಿತ್ತು ಅನ್ನುವಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿರ್ಬೋದು ಅಂತ ನಾನು ಭಾವಿಸಿದ್ದೇನೆ. ಆ ಕೊನೆಯ ಕ್ಷಣದಲ್ಲಿ ಯಾರು ಟಿಕೆಟನ್ನು ತಪ್ಪಿಸಿದರು, ಯಾತಕ್ಕೋಸ್ಕರ ತಪ್ಪಿಸಿದರು ಅನ್ನುವಂಥದ್ದು ನಮಗೇನು ಗೊತ್ತಿಲ್ಲ. ಆ ಪಕ್ಷದ ಪದಾಧಿಕಾರಿಗಳಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರ. ನಿಮ್ಮ ಸ್ಪರ್ಧೆ ಈ ಬಾರಿ BJPಗೆ ಮುಳುವಾಗುತ್ತಾ? ಈ ಬಾರಿ ನಮ್ಮ ಗೆಲುವಾಗುತ್ತೆ. ಇದು ಹಿಂದುತ್ವದ ಗೆಲುವಾಗುತ್ತೆ. ಈ ಬಾರಿಯ ಚುನಾವಣೆ ಯಾರಿಗೆ ಮುಳುವಾಗುತ್ತೆ, ಯಾರಿಗೆ ಅಪಮಾನ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಬರ್ತಾ ಇಲ್ಲ. ಹಿಂದುತ್ವದ ಗೆಲುವಾಗುತ್ತೆ ಅಷ್ಟೇ. ಇಷ್ಟವರೆಗೂ ಕೂಡ ಈ ಕ್ಷೇತ್ರ ಉಳಿಸಿಕೊಂಡು ಬಂದಿರುವಂಥದ್ದು ಹಿಂದುತ್ವದ ಆಧಾರದಲ್ಲಿ, ಗೆಲುವು ಬಂದಿರುವಂಥದ್ದು ಹಿಂದುತ್ವದ ಆಧಾರದಲ್ಲಿ. ಅದಕ್ಕೋಸ್ಕರ ಈ ಬಾರಿಯ ಚುನಾವಣೆಯಲ್ಲಿ ಮತದಾರ ಈಗಾಗಲೇ ತೀರ್ಮಾನವನ್ನು ಮಾಡಿ ಆಗಿದೆ. ಹಿಂದುತ್ವಕ್ಕೆ ಪೂರಕವಾಗಿರ್ತಕ್ಕಂಥ ಅಭ್ಯರ್ಥಿಯನ್ನೇ ಈ ಕ್ಷೇತ್ರದ ಶಾಸಕನನ್ನಾಗಿ ಮಾಡಬೇಕು ಅನ್ನತಕ್ಕಂಥ ಯೋಚನೆಯ ನಡುವೆ ಕಾರ್ಯಕರ್ತರ ದೊಡ್ಡ ದಂಡು ಇವತ್ತು ಕೆಲಸ ಕಾರ್ಯವನ್ನು ಮಾಡಿದೆ. ಗೆಲುವು ನಿಶ್ಚಿತ. ಹಿಂದುತ್ವದ ಅಭ್ಯರ್ಥಿ ನೀವು, ಜೊತೆಗೆ BJP ಅಭ್ಯರ್ಥಿ, ಇದು ಎರಡು ಅಭ್ಯರ್ಥಿಗಳ ಜಗಳದಿಂದ ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತಾ? ಖಂಡಿತ ಲಾಭ ಆಗ್ತಾ ಇಲ್ಲ. ನಾವು ತಪ್ಪಿದ ಸಿದ್ಧಾಂತವನ್ನು ಒಪ್ಪಿಕೊಂಡು ಮತ್ತೆ ಅದೇ ತಪ್ಪನ್ನು ಮಾಡಬಾರ್ದು ಅಂತಕ್ಕಂಥ ಯೋಚನೆ ನಡುವೆ ಚುನಾವಣೆಯನ್ನು ಎದುರಿಸ್ತೀವಿ. ಅದು ಎಲ್ರಿಗೂ ಗೊತ್ತು. ನನಗೆ ಹಾಕಿರುವಂಥ ಓಟು ಅದು BJPಗೆ ಹಾಕುವಂಥ ಓಟು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಅದಕ್ಕೋಸ್ಕರ ನಮ್ಮೇನ ಚುನಾವಣೆಯ ನಂತರ ಕೂಡ ನಾವು BJPಯನ್ನು ಬೆಂಬಲಿಸುವಂಥದ್ದು ಮತ್ತು ನರೇಂದ್ರ ಮೋದಿಯ ಕಲ್ಪನೆಯನ್ನು ಸಾಕಾರಗೊಳಿಸುವಂಥದ್ದು ಬಿಟ್ಟರೆ ಇನ್ಯಾವುದೇ ನಮ್ಮಲ್ಲಿ ಬೇರೆ ಯಾವುದೇ ಚಟುವಟಿಕೆಗಳು ನಡೀಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ಬಾರಿಯ ಚುನಾವಣೆ ಒಂದು ಒಳ್ಳೆಯ ರೀತಿಯಲ್ಲಿ ಅಂತ್ಯ ಕಾಣ್ತದೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ. BJP ನಾಯಕರೆಲ್ಲ ನಿಮ್ಮನ್ನು ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ, ನಾಮಪತ್ರ ವಾಪಸ್ ತೆಗೆಸುವ ಕೆಲಸ ಮಾಡ್ತೇವೆ ಅನ್ನೋ ಮಾತೆಲ್ಲ ಕೇಳಿ ಬರ್ತದೆ. BJPಯ ಪ್ರಮುಖರು, ಸಂಘದ ಪ್ರಮುಖರು ಮಾತುಕತೆ ಮಾಡಿರುವಂಥದ್ದು ನಿಜ. ಆದರೆ ನಾವು ನಮ್ಮ ಸ್ಪಷ್ಟ ನಿಲುವನ್ನು ಅವರಿಗೆ ತಿಳಿಸಿದ್ದೇವೆ. ಮೊನ್ನೆ ಆ ಅಣಬೆ ಹೇಳಿಕೆಯ ನಂತರ ನಡೆದಿರತಕ್ಕಂಥ ಕಾರ್ಯಕರ್ತರ ಅಭಿಪ್ರಾಯದ ಕ್ರೋಢೀಕರಣದ ಸಂದರ್ಭದಲ್ಲಿ ಕೂಡ ಆ ಕಾರ್ಯಕರ್ತರ ಭಾವನೆಗಳು ಯಾವುದು ಇತ್ತು ಅಂತೇಳಿ ನಿಮಗೆಲ್ಲರಿಗೂ ಗೊತ್ತಿದೆ.
ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂತಕ್ಕಂಥ ಆಶಯದ ಅಡಿಯಲ್ಲೇ ಈ ಸ್ಪರ್ಧೆ ನಡೆಯುತ್ತೆ. ಅದು ನಾವು ಹೈಕಮಾಂಡಿಗೆ ಎಲ್ರಿಗೂ ನಮಗೆ ಸಂಪರ್ಕ ಮಾಡಿರತಕ್ಕಂಥ ಎಲ್ರಿಗೂ ಕೂಡ ನಾವು ಹೇಳಿದ್ದೇವೆ. ಕಾರ್ಯಕರ್ತರ ಆ ಮಾನಸಿಕತೆ ಏನುಂಟು ಅದಕ್ಕೆ ಉತ್ತರವನ್ನು ಕೊಟ್ಟರೆ ನಾವು ಏನು ಈ ಬಾರಿಯ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡೋದಕ್ಕೆ ಸಲೀಸಾಗ್ತದೆ ಅನ್ನತಕ್ಕಂಥ ವಿಚಾರವನ್ನು ಸ್ಪಷ್ಟಪಡಿಸಿದ್ದೀವಿ. ರಾಜ್ಯಾಧ್ಯಕ್ಷರು ನಿಮ್ಮ ಸ್ಪರ್ಧೆಗೆ ತೊಡಕಾಗಿಲ್ಲ? ಗೊತ್ತಿಲ್ಲ, ಅದು ಅವರ ಹತ್ರವೇ ಕೇಳಬೇಕಷ್ಟೇ ಆ ಪ್ರಶ್ನೆಯನ್ನು. ರಾಜ್ಯಾಧ್ಯಕ್ಷರು ಏನು ಮಾಡಿದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಅವರು ಹಿರಿಯರಿದ್ದಾರೆ, ಪಕ್ಷದಲ್ಲಿ ದೊಡ್ಡ ಹುದ್ದೆಯನ್ನು ಅಲಂಕಾರ ಮಾಡಿದ್ದಾರೆ. ನಮಗೆ ಅತ್ಯಂತ ಅವರ ಮೇಲೆ ಗೌರವ ಇದೆ. ನಮ್ಮ ಮನೆ ಪಕ್ಕದಲ್ಲೇ ಅವರ ಮನೆ ಇರುವಂಥದ್ದು, ಗೌರವ ಇದೆ. AVG English Medium School located in Alapura, Krishnanagara, Mudnooru, Puttur. Highlights: patriotism centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangady. Personal attention to each kid. Admission open for 2023-24. AVG English Medium School, an unit of AVG Educational and Charitable Trust, Alapura, Krishnanagara, Mudnooru, Puttur. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.